ನನ್ನ ಕಾಲ ಮೇಲೆ ನಾನು ನಿಲ್ಲಬೇಕು ಅಂತ ಒಂದು ಆಸೆ ಇತ್ತು. 18 ವರ್ಷ ಪ್ರಾಯ ಇರುವಾಗ ಆರ್ಮಿಗೆ ಸೇರಿದ್ದೇನೆ. ನಿಮ್ಮ ಮೇಜರ್ ಆಪರೇಷನ್ಸ್ ಯಾವುದೆಲ್ಲ? ಕಾರ್ಗಿಲ್ ಯುದ್ಧದ ನಂತರ ಕುಪವಾಡದಲ್ಲೇ ಇದ್ವಿ. ಉಗ್ರಗಾಮಿಯಿಂದ ಸುತ್ತುವರೆದಿತ್ತು ಆ ಕ್ಯಾಂಪ್. ಎಷ್ಟು ಮಿಸ್ ಮಾಡ್ಕೋತಿದ್ರಿ ಊರು? ದೇಶ ಮೊದಲು, ದೇಶಕ್ಕಾಗಿರೋದೊಂದು ಕರ್ತವ್ಯ. ಫ್ರಿಜ್ಜಿದ್ದು ಡಿಫ್ರಿಜ್ಜರ್ -18 ಇರುತ್ತೆ, ಆದರೆ ಸೈಚನ್ಗಿಲೆ ಸೇರಿದು ಚಳಿ ಅಂದರೆ -48-50 ಇರುತ್ತೆ. ಕಾರ್ಗಿಲ್ ಯುದ್ಧ ಆ ಕ್ಷಣವನ್ನು ಮೆಲುಕು ಹಾಕೋದಾದ್ರೆ ಗೊತ್ತಿರೋದಿಲ್ಲ ಯಾರಿಗೆ ಏನಾಗ್ತದೆ ಅಂತ ಗೊತ್ತಿರೋದಿಲ್ಲ. ನಾವು ತುಂಬ ಹತ್ತಿರದಿಂದ ನೋಡಿದ್ದೀವಿ. ಕಾರ್ಗಿಲ್ನಿಂದ ಆರಂಭಗೊಂಡು 28 ವರ್ಷಗಳ ನಿರಂತರವಾದಂತಹ ದೇಶ ಸೇವೆಯನ್ನು ಮಾಡಿ ನಮ್ಮ ಊರಿನ ಅಥವಾ ಕುಟುಂಬದವರ ಜೊತೆಗಿನ ಎಲ್ಲ ಸಂಭ್ರಮದ ಕ್ಷಣಗಳನ್ನೆಲ್ಲವೂ ಕೂಡ ಬಿಟ್ಟು ದೇಶಕ್ಕಾಗಿ, ದೇಶದ ರಕ್ಷಣೆಗಾಗಿ ತನ್ನನ್ನು ತಾನು ತೊಡಗಿಸಿಕೊಂಡು 28 ವರ್ಷಗಳ ಕಲ್ಲು ಮುಳ್ಳಿನ ಹಾದಿ ಅಂತ ಹೇಳ್ಬೋದು, ಅಷ್ಟು ಕಠಿಣ ಹಾದಿಯಲ್ಲಿ ಸಾಗಿ 28 ವರ್ಷಗಳ ಕಾಲ ಸೈನಿಕನಾಗಿ ಸುಬೇದರ್ ಮೇಜರ್ ಆಗಿ ನಿವೃತ್ತಿ ಹೊಂದಿರುವಂತಹ ಶಿವಕುಮಾರ್ ಅವರೀಗ ನಮ್ಮ ಜೊತೆಗಿದ್ದಾರೆ. ಕಲ್ಲಗುಡ್ಡೆಯ ಬೆಳ್ತಂಗಡಿಯ ಕಲ್ಲಗುಡ್ಡೆಯ ನಿವಾಸಿ. ಸರ್, 28 ವರ್ಷಗಳ ಸೇವೆ, ಈಗ ನಿವೃತ್ತಿ ಹೊಂದಿದ್ದೀರಿ. ಹೇಗೆ ಮೆಲುಕು ಹಾಕ್ತೀರಿ? ಊರಿಗೆ ಬಂದ ಕೂಡಲೇ ನಿಮಗೆ ಏನು ಅನಿಸುತ್ತೆ? ಸುಮಾರು 28 ವರ್ಷ ಸರ್ವಿಸ್ ಮಾಡಿದ್ದೇನೆ. 18 ವರ್ಷ ಪ್ರಾಯ ಇರುವಾಗ ಆರ್ಮಿಗೆ ಸೇರಿದ್ದೇನೆ. ಅದು ನಮ್ಮ ಅಜ್ಜಿ ಮನೆಯಲ್ಲಿರುವಾಗ ನಾವು ಸೇರಿದ್ದು. ಇಲ್ಲಿ ಬೆಳ್ತಂಗಡಿ ನನಗೆ ಆವಾಗ ಹೊಸತು. ಬಂದು ಸೇರಿದ 6 ತಿಂಗಳಲ್ಲಿ ಬೆಳ್ತಂಗಡಿಯಿಂದ ಆರ್ಮಿಗೆ ಪ್ರವಾಸ. ಅಜ್ಜಿ ಮನೆ ಬೈಲೂರು. ಈಗ ನೀವು ಆರ್ಮಿಗೆ ಸೇರಿದಂಥ ಟೈಮು 18 ವರ್ಷ ನಿಮಗೆ ಆಗ ಅಂತ ಹೇಳಿದರು. 18 ವರ್ಷದಲ್ಲಿ ಆರ್ಮಿಗೆ ಸೇರಿದಾಗ ಯಾರ್ದಾದ್ರೂ ಒತ್ತಾಯಕ್ಕೆ ಸೇರಿದ ಅಥವಾ ನಿಮ್ಮದೇ ಇಚ್ಛೆಯಿಂದ ಸೇರಿದ? ಯಾರ್ದು ಒತ್ತಾಯ ಅಂತ ಇರಲಿಲ್ಲ. ನನ್ನ ಕಾಲ ಮೇಲೆ ನಾನು ನಿಲ್ಲಬೇಕು ಅಂತ ಒಂದು ಆಸೆ ಇತ್ತು. ಯಾರಿಂದಲೂ ಹಣ ಪಡಿಬಾರ್ದು, ನಾನು ಕೊಡಬೇಕು ಅಂತ ಆಸೆ ಇತ್ತು. ಅದಕ್ಕೆ ಆವಾಗ ಒಮ್ಮೆ ರೇಡಿಯೋದಲ್ಲಿ ನ್ಯೂಸ್ ಬಂದಿತ್ತು, ಆರ್ಮಿಗೆ ಸೇರಲು ಇಚ್ಛಿಸುವವರು ಹಾಸನ ಅಂತ ಅಲ್ಲಿ ರ್ಯಾಲಿ ಇತ್ತು. ಅಲ್ಲಿ ಹೋಗಿ ಆ ರ್ಯಾಲಿ ಸೇರಿಕೊಂಡು ಅಲ್ಲಿ ಸುಮಾರು ಒಂದು 2.5 ಸಾವಿರ ಕ್ಯಾಂಡಿಡೇಟ್ ಇದ್ದರು. ಅಲ್ಲಿ ಟೋಟಲ್ 9 ಕ್ಯಾಂಡಿಡೇಟ್ ಸೆಲೆಕ್ಟ್ ಆಗಿದ್ದೀವಿ. ಅದರಲ್ಲಿ ನಾನು ಒಬ್ಬ ಆಗಿದ್ದೆ. ಓಕೆ. ಆ ಟೈಮು ಫಸ್ಟ್ ಡೇ ಆರ್ಮಿಯಲ್ಲಿ ಒಳಭಾಗಕ್ಕೆ ಪ್ರವೇಶ ಮಾಡಿದಂಥ ದಿನ ಹೇಗಿತ್ತು? ಸುಮಾರು 4 ದಿನದ ಪ್ರವಾಸ. ಇಲ್ಲಿಂದ ಮಂಗಳೂರಿಂದ ಫತೇಗಢ. ಗೊತ್ತಿರಲಿಲ್ಲ ಆಗ, ಈ ಟೈಮಲ್ಲಿ ಹಾಗೆ ಗೂಗಲ್ ಅದೇನೇ ಇರಲಿಲ್ಲ. ಕೇಳ್ಕೊಂಡು ಹೋದದ್ದು. ಹೋಗಿ 4 ದಿನ ನಂತರ ಅಲ್ಲಿ ಹೋಗಿ ಮುಟ್ಟಿದೆ. ಅಲ್ಲಿ ಫತೇಗಢ ಅಂತ ಟ್ರೈನಿಂಗ್ ಸೆಂಟರ್. ಅಲ್ಲಿ ಈಗದಂತೆ ಮನೆಯಲ್ಲಿ ಮಾತಾಡಲಿಕ್ಕೆ ಏನೂ ಇರಲಿಲ್ಲ. ಖಾಲಿ ಕಾಗದ ಬರೆದು ಕೊಡಬೇಕಷ್ಟೇ. ಒಂದು ತಿಂಗಳ ನಂತರ ಮನೆಗೆ ಕಾಗದ ತಲುಪಿತ್ತು, ನಾನು ಹೋಗಿ ಮುಟ್ಟಿದ್ದೇನೆ ಅಂತ. ಆದರೆ ಅಲ್ಲಿ ಆರ್ಮಿ ಅಂದರೆ ಅಲ್ಲಿ ಒಂದು ಕುಟುಂಬ ಇದ್ದಾಗೆ ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ. ಅದರಿಂದ ಅಷ್ಟೇನು ಗೊತ್ತಾಗಿಲ್ಲ. ಕಾರ್ಗಿಲ್ ಯುದ್ಧ ನೀವು ಹೋಗಿ 4ನೇ ವರ್ಷಕ್ಕೆ, ಅದರಲ್ಲಿ ನಿಮ್ಮ ಪಾಲುದಾರಿಕೆ ಅಥವಾ ನೀವು ಅದರಲ್ಲಿ ಏನು ಮಾಡ್ತಾಯಿದ್ರಿ? ಆ ಯುದ್ಧದ ಕ್ಷಣಗಳನ್ನು ನೆನಪಿಸುವುದಾದರೆ, ಪಾಕಿಸ್ತಾನವನ್ನು ಹಿಮ್ಮೆಟ್ಟಿಸಿದಂತಹ ಅದ್ಭುತ ಕ್ಷಣ, ಭಾರತೀಯರು ತಮ್ಮ ತ್ರಿವರ್ಣ ಧ್ವಜವನ್ನು ಹಾರಿಸಿದಂಥ ಕ್ಷಣ, ಆ ಕ್ಷಣವನ್ನು ಮೆಲುಕು ಹಾಕೋದಾದರೆ ಕಾರ್ಗಿಲ್ನ ಕ್ಷಣಗಳು. ಇಲ್ಲಿಂದ ನೋಡಲಿಕ್ಕೆ ತುಂಬ ಸುಲಭ ಆಗಿರುತ್ತದೆ. ಗೊತ್ತಿರೋದಿಲ್ಲ ಯಾರಿಗೆ ಏನಾಗ್ತದೆ ಅಂತ ಗೊತ್ತಿರೋದಿಲ್ಲ. ನಾವು ತುಂಬ ಹತ್ತಿರದಿಂದ ನೋಡಿದ್ದೇವೆ. ಅಲ್ಲಿ RT ಬೊಫೋರ್ಸ್ ಎಲ್ಲ ಗನ್ ಇಟ್ಟು ಅಲ್ಲಿಂದ ಸುಮಾರು 30-40 ಕಿಲೋಮೀಟ್ರ್ ದೂರದಲ್ಲಿದ್ವಿ ಪಾಕಿಸ್ತಾನದಿಂದ. ಅಲ್ಲಿಂದಲೂ ಶೆಲ್ಲಿಂಗ್ ಬರ್ತಾಯಿತ್ತು. ನಮ್ಮ ಕಡೆಯಿಂದಲೂ ಶೆಲ್ಲಿಂಗ್ ಮಾಡ್ತಾಯಿದ್ರು. ಅದು ಯಾವಾಗ ಶೆಲ್ಲಿಂಗ್ ಆಗ್ತಾಯಿದ್ದ ಪೂರಾ ಇಲ್ಲ ಒಟಾರ ಇದೆಲ್ಲ ಅದೆಲ್ಲ ಕಂಪಿಸ್ತಾ ಇತ್ತು ಆ ಟೈಮಲ್ಲಿ. ಹಾಗೆ ಮತ್ತು ನಾವು ಅಲ್ಲಿ ಇರುವಾಗ ಬಂಕರಲ್ಲಿದ್ವಿ. ಹೊರಗಡೆ ಯಾರಿಗೂ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಶೆಲ್ಲಿಂಗ್ ಬಂತು ಒಂದು ವೇಳೆ ಹೊಡೆದು ಹೋದರೆ ಎಲ್ಲ ಸರ್ವನಾಶ ಆಗ್ತದೆ. ಅದಕ್ಕಿಂತ ಬಂಕರ್ನೊಳಗೆ ಇದ್ದು ಅಲ್ಲಿ ಸರ್ವೈವ್ ಮಾಡ್ತಾಯಿದ್ವಿ. ಅಲ್ಲಿ ಹೇಗಿತ್ತು ಆ ಬಂಕರ್ನ ಜೀವನ? ತುಂಬ ಕಷ್ಟದ ಜೀವನ. ಯಾಕೆಂದರೆ ಹೊರಗಡೆ ಹೋಗಲಿಕ್ಕಿಲ್ಲ. ಟೈಮಲ್ಲಿ ಮಾತ್ರ ಕೆಲವು ಟೈಮ್ ಕೊಡ್ತಾರೆ, ಅಷ್ಟರಲ್ಲಿ ಮಾತ್ರ ಹೊರಗೆ ಹೋಗಬೇಕು, ಒಳಗೆ ಇರಬೇಕಾಗ್ತದೆ.
ಎಲ್ಲ ಊಟ ನಿದ್ದೆ ಎಲ್ಲ ಬಂಕರ್ನೊಳಗೆ. ಎಲ್ಲ ಬಂಕರ್ನೊಳಗೆ. ಬಂಕರ್ನೊಳಗೆ. ಓಕೆ. ಈ ಉಗ್ರಗಾಮಿಗಳು ಅವರನ್ನು ಬೇಟೆಯಾಡುವಂಥದ್ದು, ನಿಮ್ಮ ಮೇಜರ್ ಆಪರೇಷನ್ಸ್ ಯಾವುದೆಲ್ಲ? ಮೇಜರ್ ಆಪರೇಷನ್ ಅಂದರೆ ಕುಪ್ವಾಡದಲ್ಲಿ ಅದೇ ಕಾರ್ಗಿಲ್ ಯುದ್ಧದ ನಂತರ ಕುಪ್ವಾಡದಲ್ಲೇ ಇದ್ವಿ. ಅಲ್ಲಿ ನಮ್ಮ ಕ್ಯಾಂಪಲ್ಲಿ ಕಂಪ್ಲೀಟ್ ಕ್ಯಾಂಪ್ ಅಂದರೆ ಅದು ಉಗ್ರಗಾಮಿಯಿಂದ ಸುತ್ತುವರೆದಿತ್ತು ಆ ಕ್ಯಾಂಪು. ಸುಮಾರು 100ಕ್ಕಿಂತ ಹೆಚ್ಚು ಉಗ್ರಗಾಮಿಯನ್ನು ಹೊಡೆದಿರಿಸಿದೆ ನಮ್ಮ ಯೂನಿಟ್. ಆಗ ನಮ್ಮ ಆರ್ಮಿ ಚೀಫ್ ಇದ್ದ ಅವರು ನಮಗೆ ಸೈಟೇಷನ್ನೇ ಕೊಟ್ಟಿದ್ದರು ಉತ್ತಮ ಸೇವೆಗಾಗಿ ನಮ್ಮ ಯೂನಿಟಿಗೆ. ಆ ಆಪರೇಷನ್ಗಳನ್ನು ಮೆಲುಕು ಹಾಕೋದಾದರೆ ಒಂದು ಕಠಿಣ ಟೈಮು, ಈ ಟೈಮ್ ನಮಗೆ ಬಹಳ ಕಷ್ಟ ಇತ್ತು ಅಂತ ಹೇಳುವಂಥದ್ದು? ಮೇಯ್ನಾಗಿ ಒಂದು ಕುಪ್ವಾಡದ ಆಪ್ರೇಷನ್ ಮತ್ತು ಸಿಯಾಚಿನ್ ಗ್ಲೇಸಿಯರ್ ಅಲ್ಲಿ ಹಿಮದ ನಡುವೆ ಇರಬೇಕಿತ್ತು, ಮತ್ತು ಅಸ್ಸಾಂ ತುಂಬ ಸ್ಲಿಪ್ ಆಗೋ ಏರಿಯಾ, ಮಳೆ ಬಿದ್ದು ಸ್ಲಿಪ್ ಆಗೋ ಏರಿಯಾ. ಒಂದು ಹೋಗುವಾಗ ಬರುವಾಗ ಒಂದು ಗಾಡಿ ಸ್ವಲ್ಪನೂ ಹೆಚ್ಚು ಕಡಿಮೆ ಆದರೆ 1000 ಗಟ್ಟಲೆ ಕೆಳಗೆ ಬಿದ್ದು ಏನೂ ಉಳಿತಿರಲಿಲ್ಲ ಅಂಥ ಪರಿಸ್ಥಿತಿಯಲ್ಲಿ. 2-3 ಜಾಗ ತುಂಬ ಕಠಿಣವಾಗಿದ್ದ ಜಾಗ ಇದ್ದಿತ್ತು. ನಿಮಗೆ ಓಕೆ, ಯಾವ ಆಪರೇಷನ್ ಬಹಳ ಹೆಮ್ಮೆ ತರುವಂಥದ್ದು, ಬಹಳ ಖುಷಿ ತರುವಂಥದ್ದು? ಖುಷಿ ತರುವಂದರೆ ಕಾರ್ಗಿಲ್ ಆಪ್ರೇಷನ್ ಮತ್ತು ಸಿಯಾಚಿನ್ ಗ್ಲೇಸಿಯರ್. ಅಷ್ಟು ಕಾರ್ಗಿಲ್ ಆಪ್ರೇಷನ್ನಲ್ಲೂ ಗೊತ್ತಾಗಿದೆ ನಮ್ಮ ಏನು ಬೊಫೋರ್ಸು ಮತ್ತು RT ಗನ್ ಏನಿದ್ರು ಅವರು ಕರೆಕ್ಟಾಗಿ ಫೈರ್ ಮಾಡಿ ಆಪ್ರೇಷನ್ ಅವರ ಪಾಕಿಸ್ತಾನದ ಬಂಕರೆಲ್ಲ ಹೊಡೆದು ಅಲ್ಲಿ ವಿಜಯ ಪತಾಕೆ ಹಾರಿಸಿದಂತ ಗೊತ್ತಾದ ಮೇಲೆ ತುಂಬ ಖುಷಿಯಾಗಿತ್ತು. ನಂತರ ಇದರಲ್ಲಿ ಸಿಯಾಚಿನ್ ಗ್ಲೇಸಿಯರಲ್ಲಿ ಅಲ್ಲಿ ಫೇಸ್ ಆಫ್ ಆಗ್ತಾಯಿತ್ತು ಚೈನಾದವರ ಜೊತೆ. ಅಲ್ಲಿಯೂ ಅವರು ಮಾಡಿದ ಕೆಲವು ಯಾವ ಏರಿಯಾದಲ್ಲಿ ಅವರಿಗೆ ಬಂಕರ್ ಯಾವುದೇ ಸ್ಟ್ಯಾಚ್ಯೂ ಏನಾದರೂ ಮಾಡಬಾರ್ದು ಅಂತ ಇತ್ತು, ಆ ಕಡೆಯಲ್ಲಿ ಮಾಡಿದರು. ಅದನ್ನು ನಾವು ಹೊಡೆದಿರಿಸಿ ಅದನ್ನು ಏರಿಯಾದನ್ನು ಕ್ಲಿಯರ್ ಮಾಡಿದ್ದೇವೆ. ಅದು ತುಂಬ ಒಳ್ಳೆಯ ಹೆಮ್ಮೆಯ ಕ್ಷಣ. ಪಾಕಿಸ್ತಾನದವರನ್ನು ಹೊಡೆದಟ್ಟಿದ್ದು ಮತ್ತು ಚೀನಾದವರನ್ನು ಹೊಡೆದಟ್ಟಿದ್ದು ಎರಡು, ಕುಪ್ವಾಡದಲ್ಲಿ ಪಾಕಿಸ್ತಾನ ಮತ್ತು ಸಿಯಾಚಿನ್ ಗ್ಲೇಸಿಯರಲ್ಲಿ ಚೈನಾ. ಓಕೆ. ಬಹಳ ಖುಷಿ ಅಂತ ಹೇಳುವಂಥ ಕ್ಷಣವನ್ನು ಹೇಳಿದ್ರಿ. ಬಹಳ ನೋವು, ಇದೊಂದು ನೆನೆಸ್ಕೊಂಡ್ರೆ ಈಗಲೂ ನೋವಾಗ್ತದೆ. ನಿಮ್ಮ ಗೆಳೆಯರನ್ನ ಕಳ್ಕೊಂಡಿದ್ದಿರ್ಬೋದು ಅಥವಾ ಏನೋ ತೊಂದರೆಗಳಾಗಿದ್ದಿರ್ಬೋದು, ಇಂಥದ್ದೊಂದು ನಮಗೆ ಈಗಲೂ ನೆನೆಸ್ಕೊಳ್ಳೋ ನೋವಾಗ್ತದೆ ಅಂತ ಹೇಳುವಂಥದ್ದು? ತುಂಬ ಕ್ಷಣಗಳಿದೆ. ಕೆಲವೊಮ್ಮೆ ನಾವು ಬೆಳಿಗ್ಗೆ ಒಟ್ಟಿಗೆ ಬ್ರೇಕ್ಫಾಸ್ಟ್ ಮಾಡಿ ನಾವು ಆಫೀಸಿಗೆ ಹೋಗ್ತಾಯಿದ್ವಿ, ಅವರು ಆಪ್ರೇಷನ್ಗೆ ಹೋಗ್ತಾಯಿದ್ರು. ಹಾಗೆ ಒಂದಿನ ಬೆಳಿಗ್ಗೆ ನಾವು ಬ್ರೇಕ್ಫಾಸ್ಟ್ ಮಾಡಿ ಆಫೀಸಿಗೆ ಬಂದರು. ನಮ್ಮ ಗೆಳೆಯರು ಆಪ್ರೇಷನ್ಗೆ ಹೋಗಿ ಹಿಂದೆ ಬರುವಾಗ ಇಬ್ಬರು ಗುಂಡಿಗೆ ಬಲಿಯಾಗಿದ್ದರು. ಅದು ತುಂಬ ಕೆಟ್ಟ ಕ್ಷಣ. ಮತ್ತೊಂದು ಅರುಣಾಚಲ್ ಪ್ರದೇಶದಲ್ಲಿ ನಮ್ಮ ಎದುರಿಗಿರುವ ವೆಹಿಕಲ್ ಅದೇನೋ ಥೋಡ ಸ್ಲಿಪ್ ಆಗಿ ಕೆಳಗೆ ಬಿದ್ದುಬಿಟ್ಟು ಸುಮಾರು 1,500 ಅಡಿ ಕೆಳಗೆ ಬಿದ್ದು ಒಬ್ಬರು ಉಳಿದಿರಲಿಲ್ಲ. ಅದರಲ್ಲಿ 8 ಜನ ಇದ್ದರು, ಒಬ್ಬರು ಉಳಿದಿರಲಿಲ್ಲ. ಅದು ತುಂಬ ಬೇಸರದನೊಂದು ಕ್ಷಣ ಆಗಿತ್ತು. ಆ ಟೈಮು ಈ ಒಂದು ನಿಮ್ಮ ಸ್ನೇಹಿತರು ಗುಂಡಿನ ದಾಳಿಗೆ ಬಲಿಯಾದಂಥ ಸಮಯ, ಅದಾದ ನಂತರ ಅವರ ಮೃತದೇಹವನ್ನು ತಂದಂಥ ಸಮಯ, ನಿಮಗೇನು ಅನ್ನಿಸ್ತಾ ಇತ್ತು ಅಂತ? ಅದೇ ಇದು ನಮಗೂ ಬರ್ತಿತ್ತು, ಏನೋ ದೇವರು ನಮ್ಮನ್ನು ಉಳಿಸಿದರು. ಯಾಕೆಂದರೆ ಅವರ ಜಾಗದಲ್ಲಿ ನಾವು ಹೋಗಿದ್ರೆ ನಮಗೂ ಅದೇ ಸ್ಥಿತಿ ಆಗಿರ್ತಿತ್ತು. ನಮ್ಮ ಗಾಡಿ ಅವರ ಗಾಡಿನ ಎದುರಲ್ಲಿದ್ದರೆ ಅದೇ ನಮ್ಮ ಸ್ಥಿತಿ ಆಗಿರ್ತಿತ್ತು. ಅದನ್ನು ನೆನೆಸುವಾಗ ತುಂಬ ನೋವಾಗುತ್ತದೆ. ಎಷ್ಟು ಸಲ ಇಂತಹ ಸಮಯದಲ್ಲಿ ಮನೆ, ಅಮ್ಮ, ಅಪ್ಪ, ಸಹೋದರರು, ಹೆಂಡತಿ ನೆನಪಾಗಿದೆ? ಅದು ಮನೆಯವರು ಎಲ್ಲ ಯಾವ ಟೈಮಲ್ಲೂ ನೆನಪಾಗ್ತಾ ಇರ್ತಾರೆ. ಯಾಕೆಂದರೆ ಮನೆ ಬಿಟ್ಟು ಇರ್ತೀವಿ, ಅದೊಂದು ಕುಟುಂಬ ಬೇರೆ, ಇದೊಂದು ಕುಟುಂಬ ಬೇರೆ. ಆ ಕುಟುಂಬದ ಒಟ್ಟಿಗೆ ಇರುವಾಗ ಈ ಕುಟುಂಬದ ನೆನಪಾಗ್ತಾ ಇರ್ತದೆ, ಯಾವಾಗಲೂ ನೆನಪಾಗ್ತದೆ. ಒಂದು ವೇಳೆ ಇಲ್ಲ ಅಮ್ಮ ಇಬ್ಬರು ಗುಂಡಿಗೆ ಬಲಿಯಾದರು ಇವತ್ತು ನನ್ನ ಕ್ಲೋಸ್ ಫ್ರೆಂಡ್ಸ್ ಅಂತ ಅಮ್ಮನ ಹತ್ರ ಹೇಳ್ತಿದ್ರೆ ಅಮ್ಮ ಏನು ಹೇಳ್ತಿದ್ರು? ಹೆಚ್ಚಾಗಿ ನಾನು ಅಲ್ಲಿಯ ಏನು ಕಠಿಣ ಕ್ಷಣನೂ ಮನೆಯಲ್ಲಿ ಹೇಳ್ತಾ ಇರಲಿಲ್ಲ. ಹೇಳ್ತಿದ್ರೆ ಏನು ಹೇಳ್ತಿದ್ರು? ಹೇಳ್ತಿದ್ರೆ ನೀನು ಸಾಕು ಹೊರಟು ಬಾ, ಮನೆಗೆ ಹೊರಟು ಬಾ ಅಂತ ಹೇಳ್ತಿದ್ರು ಮೋಸ್ಟ್ಲಿ. ಬಟ್ ನಾನು ಯಾವಾಗಲೂ ಅಲ್ಲಿಯ ಕ್ಷಣಗಳನ್ನ ಯಾವತ್ತೂ ಹೇಳ್ತಾ ಇರಲಿಲ್ಲ. ಅಲ್ಲಿಯ ಕ್ಷಣಗಳನ್ನು ಯಾವತ್ತೂ ಯಾರಿಗೂ ಶೇರ್ ಮಾಡ್ತಾ ಇರಲಿಲ್ಲ ನಾನು. ಆ ಕಠಿಣ ಸಮಯಗಳನ್ನು ತನಗೆ ತಾನು ಇಟ್ಟುಕೊಂಡು
ಅಲ್ಲಿ ಬಹಳ ಕಷ್ಟದ ಜೀವನವನ್ನು ಸಾಗಿದರೂ ಕೂಡ ಯಾವುದನ್ನು ಕೂಡ ಮನೆಯವರಿಗೆ ಹೇಳ್ತಾ ಇರಲಿಲ್ಲ, ಯಾಕಂದರೆ ಮನೆಯಲ್ಲಿ ಟೆನ್ಷನ್ ಆಗ್ತಾರೆ ಅನ್ನುವ ಕಾರಣಕ್ಕೆ. ನಿಮಗೆ ಮನೆಯ ಇದೊಂದು ಕಾರ್ಯಕ್ರಮ ನನಗೆ ಮಿಸ್ ಆಗಿದೆ. 28 ವರ್ಷಗಳಲ್ಲಿ ವರ್ಷಕ್ಕೆ ಎಷ್ಟು ಬಾರಿ ಊರಿಗೆ ಬರ್ತಿದ್ರಿ? ಕೆಲವು ಸಾರಿ 2 ಸಾರಿ 3 ಸಾರಿ ಅಷ್ಟೇ. ಅದು ಅಲ್ಲಿಯ ಸಿಚುವೇಶನ್ ಹೇಗಿದೆ, ಅಲ್ಲಿ ಹೇಗೆ ರಜೆ ಸಿಗುತ್ತೆ ಆ ಮುಖಾಂತರ ಇಲ್ಲಿ ರಜೆಯಲ್ಲಿ ಬರ್ತಾ ಇದ್ವಿ. ರಜೆ ಬಂದು ಇಮಿಡಿಯೇಟ್ಲಿ ಹೋದ ದಿನಗಳಿದಾವ? ಹಾಂ, ರಜೆಯಲ್ಲಿ ಬಂದು ಇಮಿಡಿಯೇಟ್ಲಿ 1-2 ಸಾರಿ. ಅದು ನಮ್ಮ ಸ್ಟಾಫಿಗೆ ಬೇಕಾಗಿ, ಅವರಿಗೆ ಅರ್ಜೆಂಟಾಗಿ ಹೋಗಬೇಕಿತ್ತು, ಅದಕ್ಕಾಗಿ ನಾನು ಮನೆಯಿಂದ ಹೋಗ್ತಿದ್ದೆ. ಎಷ್ಟು ಮಿಸ್ ಮಾಡ್ಕೋತಿದ್ರಿ ಊರು, ಕೋಲ, ಯಕ್ಷಗಾನ, ನಾಟಕ, ಆಯನ, ಮೆಹಂದಿ, ಮದುವೆ? ಅದೆಲ್ಲ ಫೋನಲ್ಲಿ ಕೇಳ್ತಾ ಇದ್ವಿ. ಬಂದಾಗ ಎಲ್ಲರೊಂದಿಗೆ ಹೇಗೆ ಇತ್ತು ಕೋಲ, ಯಕ್ಷಗಾನ, ಮದುವೆ ಏನಾದರೂ ಹೇಗಿತ್ತು ಅಂತ ಕೇಳ್ತಾ ಇದ್ವಿ ಅಷ್ಟೇ. ಮತ್ತೆ ಫೋನಲ್ಲಿ ಎಲ್ಲ ಫೋನಲ್ಲಿ ಅನಿಸ್ತಿರ್ಲಿಲ್ಲ ಸರ್, ನಾನು ಇರಬೇಕಿತ್ತು ಅಂತ? ಆದರೂ ಅದು ಕರ್ತವ್ಯ, ಅಲ್ಲಿರುವುದು ಒಂದು ಕರ್ತವ್ಯ, ಅಲ್ಲಿ ದೇಶಕ್ಕಾಗಿರೋದೊಂದು ಕರ್ತವ್ಯ, ಅದಕ್ಕಿಂತ ಆ ಕರ್ತವ್ಯ ದೊಡ್ಡದು. ದೇಶ ಮೊದಲು. ಈಗ ರಜೆಯಲ್ಲಿ ಬಂದಾಗ ಶನಿವಾರ ಹೊರಡೋದು, ಸೋಮವಾರ ಹೊರಡೋದು ಅಂತ ಇರ್ತಿತ್ತು. ಈಗ ಹೊರಡಲಿಕ್ಕಿಲ್ಲ, ಊರಿಗೆ ಬಂದಿದ್ದೀರಿ. ಏನು ಮುಂದೆ ನೋಡಬೇಕು, ದೇವರೇನು ಯಾವ ದಾರಿ ತೋರಿಸ್ತಾರೆ ಅದೇ ದಾರಿಯಲ್ಲಿ ಹೋಗ್ಬೋದು. ಮೊದಲ ಪ್ರಶಸ್ತಿ ಫ್ಯಾಮಿಲಿ. ಏನು ಹೇಳ್ತಾರೆ ಅಮ್ಮ, ಏನು ಹೇಳ್ತಾರೆ ಮಡದಿ, ಏನು ಹೇಳ್ತಾರೆ ಸಹೋದರ, ಏನು ಹೇಳ್ತಾರೆ ಮಕ್ಕಳು, ಏನು ಹೇಳ್ತಾರೆ? ಎಲ್ರಿಗೂ ಬಂದದ್ದು ಭಾರಿ ಖುಷಿ. 28 ವರ್ಷದ ನಂತರ ಮನೆಗೆ ಬರ್ತಾ ಇದ್ದೀನಿ, ತುಂಬ ಖುಷಿ. ಏನು ಬೇಕಾದರೂ ಮಾಡು ಅಷ್ಟೇ, ಬಾಕಿ ಏನಿಲ್ಲ. ಖುಷಿ ಇದೆ. ಸೈನಿಕ ವೃತ್ತಿ ಮತ್ತು ಜರ್ನಿ, ಯುವಕರು ತುಂಬ ಜನ ಅಗ್ನಿವೀರಿಗೆ ಹೋಗಬೇಕು ಅಥವಾ ಸೈನಿಕನಾಗಬೇಕು ಅಂತ ಟ್ರೈ ಮಾಡೋರು ತುಂಬ ಜನ ಇದ್ದಾರೆ. ಅವ್ರಿಗೇನು ಹೇಳ್ತೀರಿ? ತುಂಬ ಹೆಮ್ಮೆಯ ಕಾರ್ಯ, ಅವರು ದೇಶದ ಕಾರ್ಯ. ಎಷ್ಟು ಜನ ಅದಕ್ಕೆ ಉತ್ಸುಕರಾಗಿ ಹೋಗ್ತಾರ, ಅವರಿಗೆ ಎಲ್ಲರಿಗೂ ಹೇಳ್ತೀನಿ, ಖಂಡಿತ ದೇಶ ಸೇವೆ ಮಾಡಬೇಕು. ಒಂದು ಡಿಸಿಪ್ಲಿನ್ ಅಂತ ಗೊತ್ತಾಗ್ತದೆ ಲೈಫಲ್ಲಿ. ಮತ್ತು ಈಗ ಅಲ್ಲಿ ವೇತನ ಒಳ್ಳೆಯದಾಗಿದೆ. ಬಂದ ನಂತರ ಅವರಿಗೆ ತುಂಬ ಫೆಸಿಲಿಟಿ ಇರುತ್ತದೆ. ಅದರಿಂದ ಎಲ್ಲರೂ ಎಷ್ಟು ಜನರಿಗೆ ಹೆಚ್ಚಿಗೆ ಹೋಗಬೇಕಂತ ಮನಸ್ಸಿದೆ, ಅವ್ರು ಖಂಡಿತ ಹೋಗಿ ಅವ್ರ ಸೇವೆ ಮಾಡಬೇಕಂತ ಹೇಳ್ತಾ ಇದ್ದೇನೆ. ನಿಮ್ಮ ಸೇವೆಯನ್ನು ಪರಿಗಣಿಸಿ ನಿಮಗೆ ಕೆಲವು ಪದಕಗಳನ್ನು ಕೊಟ್ಟಿದ್ದಾರೆ, ನಿಮಗೆ ಕೆಲವು ಸನ್ಮಾನಗಳಾಗಿವೆ. ಅದು ಆ ಪದಕಗಳು ಯಾವ್ಯಾವ ಟೈಮ್ನಲ್ಲಿ, ಯಾವ್ಯಾವ ಆಪರೇಷನ್ನ ಟೈಮಲ್ಲಿ ಸಿಕ್ಕಿರುವಂಥದ್ದು, ಆ ಪದಕದ ಬಗ್ಗೆ ನಮಗೆ ಸ್ವಲ್ಪ ವಿವರಿಸಿ. ನನಗೆ 2 ಸಾರಿ ಪದಕ ಬಂದಿದೆ. ಒಂದು ನಾನು ಪೂನಾದಲ್ಲಿರುವಾಗ ನಾನು ಪೂರಾ ಎಲ್ಲ ಕಂಪ್ಲೀಟ್ ಸೆಕ್ರೆಟ್ರೇಟ್ ಏನಿದೆ ಅದನ್ನು ಮ್ಯಾನೇಜ್ ಮಾಡ್ತಾಯಿದ್ದೆ. ಸೊ ಆ ಸೆಕ್ರೆಟ್ರೇಟ್ ಮ್ಯಾನೇಜ್ ಮಾಡುವಾಗ ನಮ್ಮ ಬಾಸಿಗೆ ತುಂಬ ಖುಷಿಯಾಗಿ ಅವರು ಕೊಟ್ಟಂಥ ಪದಕ ಪೂನಾದಲ್ಲಿ. ಇನ್ನೊಂದು ಚಂಡೀಗಢನಲ್ಲಿ ಸೆಕ್ರೆಟ್ರೇಟ್ಗೆ ಮೂವ್ಮೆಂಟ್ ಮತ್ತು ನಾವು ರೆಜಿಮೆಂಟ್ ಏನಿದೆ ಅದನ್ನು ನೋಡ್ಕೊಳ್ತಾ ಇದ್ವಿ. ಸೊ ಯಾರೆಲ್ಲ ರಿಟೈರ್ಡ್ ಆಗಿ ಹೋಗಿದ್ದಾರೆ ಅವರಿಗೆ ನಾವು ವಾಲಂಟರಿಯಾಗಿ ನಮ್ಮ ಕಂಫರ್ಟ್ ಝೋನ್ ಬಿಟ್ಟು ಅವರಿಗಾಗಿ ಕೆಲಸ ಮಾಡಿದ್ದೇವೆ. ಅದಕ್ಕಾಗಿ ನಮಗೆ ಪದಕ ಸಿಕ್ಕಿದೆ. ಸೊ 2 ಸಾರಿ ನನಗೆ ಪದಕ ಸಿಕ್ಕಿದೆ. ಈ ಕಂಫರ್ಟ್ ಝೋನನ್ನು ಬಿಡೋದು, ಸೈನಿಕನಿಗೆ ಕಂಫರ್ಟ್ ಝೋನ್ ಅಂತ ಇರ್ತದ, ಫುಲ್ ಬಿಡ್ತಾನೆ ಹೋಗೋದಲ್ವ? ಕಂಫರ್ಟ್ ಝೋನ್ ಅಂದರೆ ಕೆಲವು ಸಾರಿ ನಮಗೆ ಸ್ವಲ್ಪ ಸಮಯ ಸಿಗುತ್ತೆ ಡ್ಯೂಟಿಯ ನಡುವೆನೂ. ಸೊ ಆ ಸಮಯವನ್ನು ತ್ಯಜಿಸಿ ಏನು ಮಾಡ್ತೀವಿ ಅದೇ ನಮ್ಮ ಕಂಫರ್ಟ್ ಝೋನನ್ನು ತ್ಯಜಿಸುವಂಥದ್ದು. ಕಂಪ್ಲೀಟ್ ಡ್ಯೂಟಿ. ಚಳಿ ಸಿಯಾಚಿನ್ ಅಲ್ಲೆಲ್ಲ ಹೇಗೆ ಚಳಿ ಜೋರಿದೆಯಾ? ಚಳಿ ಅಂದರೆ ಹೇಳುವಾಗಿಲ್ಲ, ಯಾಕೆಂದರೆ ಫ್ರಿಜ್ಜಿದ್ದು ಡಿಫ್ರಿಜ್ಜರ್ -18 ಇರುತ್ತೆ. ಆದರೆ ಸಿಯಾಚಿನ್ ಗ್ಲೇಸಿಯರ್ದು ಚಳಿ ಅಂದರೆ -48-50 ಇರುತ್ತೆ. ಅದು ಯಾವ ಚಳಿ ಅಂತ ಹೇಳಿ ಗೊತ್ತಾಗುವಂತ ಇಲ್ಲ. ಅಲ್ಲಿ ನೀವು ನೀರು ಕುಡಿಯೋದು ಹೇಗೆ? ಬಿಸಿ ನೀರನ್ನೇ ಕುಡಿಬೇಕಾಗ್ತದೆ. ಅದು ಮತ್ತು ತುಂಬ ನೀರು ಕುಡಿಬೇಕಾಗ್ತದೆ, ಯಾಕೆಂದರೆ ಅಲ್ಲಿ ಆಕ್ಸಿಜನ್ ಇರೋದು 60%. ಅಲ್ಲ, ನಿಮಗೆ ಡೀಪ್ ಫ್ರೀಸರ್ ಥರ ಇರುತ್ತೆ ಅಂತ ಹೇಳಿದ್ರಿ, ನೀರು ಹೇಗೆ ಸಂಗ್ರಹಿಸಿ ಇಟ್ಕೊತೀರಿ? ಅದು ನೀರಾಗಿ ಇರಬೇಕಲ್ಲ, ಐಸ್ ಆಗೋದಿಲ್ವಾ? ಇಲ್ಲ, ಯಾವ ನೀರು ಹರಿಯುತ್ತದೆ ಆ ನೀರು ಐಸ್ ಆಗಲ್ಲ. ಸೊ ಅಲ್ಲಿಂದ ಆ ನೀರು ಫಿಲ್ಟರ್ ಆಗಿ ಬರುತ್ತೆ. ಆ ಫಿಲ್ಟರನ್ನು ಬಿಸಿ ಮಾಡಿ ನಾವು ಕುಡಿತೇವೆ. ಓಕೆ. ಈಗ ಮತ್ತೆ ತವರಿಗೆ ಆಗಮಿಸಿದ್ದೀರಿ. ನಿಮ್ಮ ಮಗ ಏನಂದರು?
ಅವನಿಗೆ ತುಂಬ ಖುಷಿ. ಇನ್ನು ಏನ್ ಮಾಡ್ತಾರೆ ಅವ್ರು? ಅವನು ಓದ್ತಾ ಇದ್ದಾನೆ, ಯಾವ ಕ್ಲಾಸ್? 8th ಕ್ಲಾಸಲ್ಲಿ ಓದ್ತಾ ಇದ್ದಾನೆ. ಏನಂದ್ರು? ಹಾಂ, ತುಂಬ ಖುಷಿ. ಈಗ ಇನ್ನೂ ಹೋಗ್ಲಿಕ್ಕೆಲ್ವ ಅಲ್ಲ ಅಂತ, ಒಟ್ಟಿಗೆ ಇರ್ತಾರೆ ಅಂತ. ಇದು ಇವರ ಮಾತು. ಸೈನಿಕನಾಗಿ ಕಲ್ಲಗುಡ್ಡೆಯ ನಿವಾಸಿ ಸುಬೇದಾರ್ ಮೇಜರ್ ಶಿವಕುಮಾರ್ ಅವರು. ಬಹಳ ವಿಶೇಷವಾಗಿ ಅವರು 28 ವರ್ಷಗಳ ಕಾಲ ನಿರಂತರವಾಗಿ ಸೇವೆಯನ್ನು ಮಾಡಿದವರು. ಅಲ್ಲಿಯ ಮೇಜರ್ ಆಪರೇಷನ್ಗಳನ್ನು ಮಾಡಿದ್ದಾರೆ. ತನ್ನ ಆತ್ಮೀಯ ಸ್ನೇಹಿತರು, ಅವತ್ತು ಇವರಿಗೆ ಆಪರೇಷನ್ ಇರಲಿಲ್ಲ, ಅವರಿಗಿತ್ತು ಆಪರೇಷನ್. ಅವರು ಆಪರೇಷನ್ಗೆ ಹೋದವರು ಹೆಣವಾಗಿ ವಾಪಸ್ ಬಂದಂಥ ಕ್ಷಣ, ಇವರ ಎದುರುಗಡೆ ಇರುವಂತಹ ಗಾಡಿ 1500 ಅಡಿಯ ಪ್ರಪಾತಕ್ಕೆ ಬಿದ್ದಂಥ ಕ್ಷಣ, ಕಾರ್ಗಿಲ್ನಲ್ಲಿ ಪಾಕಿಸ್ತಾನವನ್ನು ಹೊಡೆದುರುಳಿಸಿ ವಿಜಯ ಪತಾಕೆಯನ್ನು ಹಾರಿಸಿದಂಥ ಕ್ಷಣ, ಚೀನಾದವರನ್ನು ಹೊಡೆದುರುಳಿಸಿ ಅವರ ಬಂಕರ್ಗಳನ್ನೆಲ್ಲ ನಾಶಪಡಿಸಿದಂತಹ ಅಪೂರ್ವ ಕ್ಷಣ, ಇವೆಲ್ಲವನ್ನು ಮೆಲುಕು ಹಾಕಿಕೊಂಡು ನಮ್ಮ ಜೊತೆಗೆ ಹಲವಾರು ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ. ದೇಶ ಮೊದಲು ಅನ್ನುವಂಥದ್ದನ್ನು ಬಹಳ ಹೆಮ್ಮೆಯಿಂದ ಹೇಳ್ಕೋತಾರೆ. ನಾವೆಲ್ಲ ಇವತ್ತು ಇಲ್ಲಿ ಮದುವೆ, ಮೆಹಂದಿ, ಅದು ಇದು ಅನ್ನುವಂಥ ಆಚರಣೆಯಲ್ಲಿ ಬಹಳ ಸಂಭ್ರಮದಲ್ಲಿದ್ದರೆ, ಇವರಂತೆ ಸಾವಿರಾರು ಸೈನಿಕರು ಗಡಿ ಪ್ರದೇಶದಲ್ಲಿ ಈ ಎಲ್ಲ ಸಂಭ್ರಮಗಳನ್ನು ಬಿಟ್ಟು ದೇಶಕ್ಕಾಗಿ, ದೇಶದ ಒಳಿತಿಗಾಗಿ ದೇಶದ ಗಡಿಯನ್ನು ಕಾಯ್ತಿದ್ದಾರೆ. ಅಂತಹ 28 ವರ್ಷಗಳ ಕಾಲ ಗಡಿ ಕಾಯ್ದಂತಹ ಈ ಸೈನಿಕನಿಗೆ ನಮ್ಮದೊಂದು ಸಲಾಂ ಅಂತ ಹೇಳ್ತಾ, ನಿಮ್ಮ ಮುಂದಿನ ಜೀವನ ಸುಖಮಯವಾಗಿರಲಿ. ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಧನ್ಯವಾದ. ಪಂಚೇಶ್ ಚಾರ್ಮಾಡಿ ಜೊತೆಗೆ ದಾಮೋದರ ದುಂಡೋಲೆ, ಸುದ್ದಿ ನ್ಯೂಸ್, ಕಲ್ಲಗುಡ್ಡೆ, ಬೆಳ್ತಂಗಡಿ. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka, 575013. Contact 0824 248 1048, 0824 248 1096. Website www.mvshettycolleges.edu.in.